ರಾಷ್ಟ್ರೀಯ ಹೆದ್ದಾರಿ 66ರ ಉಚ್ಚಿಲ ಪಣಿಯೂರು ತಿರುವಿನಲ್ಲಿ ಗ್ರಾಮ ಪಂಚಾಯತ್ ಪರವಾನಗಿ ಇಲ್ಲದೆ ಮೀನು ಸಹಿತ ತರಕಾರಿ ವ್ಯಾಪಾರ ಮಾಡುತ್ತಿದ್ದು ಶನಿವಾರ ಬೇರೆ ಗ್ರಾಮದ ಮೀನು ಮಾರಾಟಗಾರ ಯುವಕನೋರ್ವ ಮೀನು ಮಾರಾಟ ಮಾಡಲು ಬಂದಿದ್ದ. ಆತ ಕಡಿಮೆ ದರದಲ್ಲಿ ಮೀನು ನೀಡುತ್ತಿದ್ದ. ಸ್ಥಳೀಯವಾಗಿ ಮೀನು ಮಾರಾಟ ಮಾಡುವ ಮಹಿಳೆ ಮತ್ತು ಯುವಕನೋರ್ವ ಮೀನು ಮಾರಾಟಕ್ಕೆ ತಗಾದೆ ಎತ್ತಿದ್ದಾರೆ. ಸ್ಥಳ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದಾರೆ. ಠಾಣಾಧಿಕಾರಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಹೆದ್ದಾರಿ ಪಕ್ಕದಲ್ಲಿ ಮೀನು ಮಾರಾಟ ಮಾಡುವ ಮಹಿಳೆ ಮತ್ತು ಯುವಕನಿಗೆ ಎಚ್ಚರಿಕೆ ನೀಡಿದ್ದಾರೆ. ಹೆದ್ದಾರಿಯಲ್ಲಿ ಮೀನು ಮಾರಾಟ ಮಾಡಿದ ಬಳಿಕ ತ್ಯಾಜ್ಯ ನೀರನ್ನು ಅಲ್ಲೇ ಬಿಡುವುದರಿಂದ ರೋಗ ಭೀತಿ ಎದುರಾಗಿದೆ. ಈಗಿಂದೀಗಲೇ ಮೀನು ಮಾರಾಟ ಮಾಡಲು ನಿಮಗೆ ಅವಕಾಶ ಇಲ್ಲ ಎಂದು ತಾಕೀತು ಮಾಡಿದ್ದಾರೆ. ಮೊದಲೇ ಇದು ಬ್ಲಾಕ್ ಸ್ಪಾಟ್ ಇದೆ, ಆಕ್ಸಿಡೆಂಟಲ್ ಝೋನ್ ಇದು. ಗಾಡಿ ಗಾಡಿ ರಿಟರ್ನ್ಗೆ ರೋಡ್ ಬದಿ ಬಂದು ಡಿಪಾರ್ಟ್ಮೆಂಟ್ ಬಂದು ಮಳೆ ಬಂದ್ರೆ ಪಂಚಾಯತ್ ಗ್ಯಾರಂಟಿ ಮತ್ತೆ ನಾನೇ ಹಾಕ್ಬೋದು. ನಾನು ಹಾಕೋದು ಕಡಿಮೆ, ಪಂಚಾಯತ್ ಹಾಕೋದು ಜಾಸ್ತಿ ಹಾಕ್ಬೇಕು. ನಾನೇ ಕರ್ಕೊಂಡು ಹಾಕ್ತೀನಿ ನೋಡಂದ್ರೆ 10,000 ರೂಪಾಯಿ ಹಾಕ್ತಾರೆ ಪಂಚಾಯತ್ ಅವರು. ನಾನು 200 ರೂಪಾಯಿ ಹಾಕಿದ್ರೆ ಏನಂತ ಆರ್ಡರ್ ಮಾಡಿದ್ದೀನಿ. ಮಂಡೇ ಎಲ್ಲ ಟ್ಯೂಸ್ಡೇ ಬರುತ್ತೆ. ಒಬ್ಬರಿಗೆಲ್ಲ ನಮಗೆ ಅಲ್ಲಿ ಕಿರಿಕಿರಿ ಮಾಡ್ತಾರಲ್ಲಿ, ಅವ್ರಿಗೆ ಸಮಸ್ಯೆ ಆದಾಗ ಫೋನ್ ಮಾಡಲ್ಲ ಅವರು. ಅವರು ಮಾತ್ರ ಕೂತ್ಕೊಳ್ಸಿ, ಹೊರಗಿನವರು ಬಿಡಬೇಡಿ.